ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ ಡೈಲಿ ಬ್ರೆಡ್, ಅವರ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಧನ್ಯ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಎಸ್, ಧನ್ಯ ಅವರೇ, ಹೇಗಿದ್ದೀರಾ? ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಇಂದ ಬಿಟ್ಟು ಈಗ ನಮ್ಮ ರುಚಿ ಅಡುಗೆ ಮನೆ ಬಂದಿದ್ರಲ್ಲ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತೀವಿ? ಇವತ್ತೊಂದು ಅಮ್ಮ ಹೇಳಿಕೊಟ್ಟದ್ದು, ಆ್ಯಂಡ್ ಇನ್ನೊಂದು ಆಲೂ ನಗೇಟ್ಸ್ ಅಂತ, ಈವ್ನಿಂಗ್ ಟೈಮ್ ಸ್ನ್ಯಾಕ್. ಓಕೆ, ಅಮ್ಮ ಹೇಳಿಕೊಟ್ಟು ಅಂತ ಹೇಳಿದ್ರೆ ಏನು ಸ್ಪೆಷಲ್ ಅದು? ಇದು ಡ್ರೈ ಫ್ರಾನ್ಸ್ ಮತ್ತು ಎಗ್ ಹಾಕೊಂಡು ಸುಕ್ಕ, ನನ್ನ ಫೇವ್ರೇಟ್ ರೆಸಿಪಿ. ಅದು ಅಮ್ಮ ಹೇಳಿಕೊಟ್ಟು, ಅಮ್ಮ ನಿಮಗೆ ಪ್ರೀತಿಯಿಂದ ಮಾಡಿಬಿಟ್ಟಿದ್ದಲ್ಲ, ಅದನ್ನು ಈಗ ಇಲ್ಲಿ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ. ಓಕೆ, ಹಾಗಾದರೆ ಒಂದು ಡ್ರೈ ಫ್ರಾನ್ಸ್ ಮತ್ತು ಎಗ್ಗಿಂದ ಸುಕ್ಕ ಅಲ್ಲ? ಓಕೆ, ಅದನ್ನು ಮಾಡೋಕ್ಕೆ ನಾವು ಅಡುಗೆ ಮನೆಗೆ ಹೋಗಲ್ಲ, ಬನ್ನಿ. ಎಸ್, ಧನ್ಯವಾದ. ನಾವು ಈಗ ಅಡುಗೆ ರೂಮಿಗೆ ಬಂದಾಯಿತು. ಇವಾಗ ಫಸ್ಟಿಗೆ ಯಾವ್ದು ಮಾಡುವ? ಡ್ರೈ ಫ್ರಾನ್ಸ್ ಮತ್ತು ಎಗ್ ಸುಕ್ಕ. ಡ್ರೈ ಫ್ರಾನ್ಸ್ ಮತ್ತು ಎಗ್ ಸುಕ್ಕ ಅಂದರೆ ಇದು ಒಂದೇ ಇದರಲ್ಲಿ ಬರುತ್ತಾ? ಹೌದು. ಓಕೆ, ಈಗ ಅದಕ್ಕೆ ಫಸ್ಟಿಗೆ ಎಂತ ಬೇಕು? ಫಸ್ಟ್ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಬೇಕಾ? ಎಲ್ಲ ರೆಡಿ ಇದೆ. ಈಗ ರೋಸ್ಟ್ ಮಾಡಲಿಕ್ಕೆ ಬಣ್ಣರ್ ಇಡಬೇಕಾ? ಪ್ಯಾನ್ ಬೇಕು. ಓಕೆ, ಇದಕ್ಕೆ ಆಯಿಲ್ ಹಾಕಬೇಕಲ್ಲ? ಒಂಚೂರು ಜಸ್ಟ್ ಡ್ರಾಪ್. ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸ್ವಲ್ಪ ಆಯಿಲ್ ಸಾಕು ಅಂತ ಹೇಳೋಣ. ಓಕೆ, ಇದನ್ನು ಒಗ್ಗರಣೆ ಥರ ಮಾಡೋದಾ? ರೋಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು, ಗ್ರೈಂಡ್ ಪೌಡರ್ ಮಾಡಿ. ಮಿಕ್ಸಿಗೆ. ಓಕೆ. ಸೊ ರೆಡ್ ಚಿಲ್ಲಿ, ಒಣಮೆಣಸು. ಓಕೆ, ಎಷ್ಟು ಒಂದು 5-6 ಒಣಮೆಣಸಲ್ಲ? ಜಾಸ್ತಿ ಖಾರ ಬೇಡ ಅಂತ ಹೇಳೋದು ಹೇಗೆ? ಎಷ್ಟು ಸಾಕಾಗ್ತದಲ್ಲ? ಅಂದರೆ ಚೂರು ಮಾಡುವಾಗ ಸ್ವಲ್ಪ ಸಾಕು. ಇವಾಗಲೇ ಸ್ವಲ್ಪ ಜೀರಾ. ಓಕೆ, ಜೀರಾ ಅಲ್ಲ? ಎಲ್ಲನೂ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋದಲ್ಲ? ಟ್ರೈ ಮಾಡ್ಕೊಳ್ಳಿ. ಚೂರು ಸಾಸಿವೆ ಚೂರು ಹಾಕ್ತೇನೆ. ಓಕೆ, ಕೊರಿಯಾಂಡರ್, ಕೊತ್ತಂಬರಿ, ಪೆಪ್ಪರ್. ಓಕೆ, ಮೆಂತ್ಯ ಕಾಳು. ಮನೆಯಲ್ಲೆಲ್ಲ ಅಡುಗೆ ಮಾಡಿ ನಿಮಗೆ ಅಭ್ಯಾಸ ಉಂಟಾ? ಹೇಗೆ? ಈಗ ಲಾಸ್ಟಲ್ಲಿ ಕರಿಬೇವು ಹಾಕಿ. ಕರಿಬೇವು. ಓಕೆ, ಇಷ್ಟು ಮಾತ್ರ ಮಿಕ್ಸ್ ಇದೆಯಲ್ಲ? ಕರಿಬೇವು ಚೂರು ಜಾಸ್ತಿ. ಹಾಂ, ಗ್ಯಾಸ್ ಆಫ್ ಮಾಡಿ. ಓಕೆ, ಆಫ್ ಮಾಡಲಾ? ಆಫ್. ಕರಿಬೇವು ಹೀಟಲ್ಲಿ ಫ್ರೈ ಆಗಿ. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸರಲ್ಲಿ ಪೌಡರ್. ಓಕೆ, ಈಗ ಟ್ರಾನ್ಸ್ಫರ್ ಮಾಡುವ ಪ್ಲೇಟಿಗೆ. ಓಕೆ, ಇದನ್ನು ಪ್ಲೇಟಿಗೆ ಹಾಕೋದಲ್ಲ? ಓಕೆ, ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಸಿ ಬಿಸಿ ಹಾಕಿದರೆ ಮಿಕ್ಸಿ ಹಾಳಾಗ್ತದಲ್ಲ? ಸೊ ಅಷ್ಟು ಅದಕ್ಕೆ ನಾವು ಫ್ರಾನ್ಸ್ ಅನ್ನು ಸಹ ಅದೇ ಫ್ರೈ ಮಾಡಿ. ಇದೇ ಬಣ್ಣದಲ್ಲಿ ಫ್ರೈ ಮಾಡೋದು? ಅದಕ್ಕೆ ಚೂರು ನೀರು ಹಾಕೋದು. ಓಕೆ, ಅದರ ಬಣ್ಣಲೆ ಉದಿಸ್ತಾನೆ? ಸ್ಲೋ ಫ್ಲೇಮ್. ಚೂರು ನೀರು ಹಾಕ್ತಿದ್ದೀವಿ. ಒಣ ಫ್ರಾನ್ಸಿಗೆ ನೀರು ಹಾಕ್ಬೇಕು? ಅದು ವಾಶ್ ಮಾಡಿ. ಓಕೆ, ಸಾಕಾ?
ನೀರಿಗೆ ಹಾಕಿ ಸ್ವಲ್ಪ ಹಿಂಡಿ ಹಾಕೋದಾ? ಹೌದು. ಓಕೆ. ಯಾಕೆ ಅದು ಹಾಗೆ ಹಾಕ್ಬೋದಲ್ಲ ಅಂದರೆ ಕ್ಲೀನ್ ಆಗ್ತದೆ ಮಣ್ಣು ಹಾಗೆ. ಹಾಕ್ತೀನಿ ಈಗ. ಓಕೆ. ಚೂರು ಆಯಿಲ್ ಹಾಕ್ತೀನಿ ಇದಕ್ಕೆ. ಆಯಿಲ್. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕು. ಫುಲ್ ಡ್ರೈ ಇನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು ಫುಲ್ ಸ್ಲೋ ಫ್ಲೇಮಲ್ಲಿ. ಹಾಂ ಜಾಸ್ತಿ ಅದು ಅಂದರೆ ಚಿಕ್ಕ ಪ್ರಾನ್ಸ್ ಆದ ಕಾರಣ ಬೇಗ ರೋಸ್ಟ್ ಆಗ್ತದಲ್ಲ. ಅದಕ್ಕೆ ಸ್ಲೋ ಫ್ಲೇಮ್ ಆಗಿ. ಓಕೆ. ಚುಟ್ಟ ಟರ್ಮರಿಕ್ ಹಾಕ್ತೀನಿ ಇದಕ್ಕೆ. ಸಾಕ? ನಾನ್ ವೆಜ್ ಬಂದಾಗ ಸ್ವಲ್ಪ ಅರಶಿನ ಹುಡಿ ಎಲ್ಲ ಹಾಕ್ಬೇಕಲ್ಲ. ಹಾಗೆ ಬಟ್ ಡ್ರೈ ಫ್ರಾನ್ಸ್ ಹಾಗೆ ಒಂದು ಸ್ಮೆಲ್ ಜಾಸ್ತಿ. ಓಕೆ. ಸೊ ಇದನ್ನು ಗ್ರೈಂಡ್ ಮಾಡಬೇಕು ಈಗ. ಓಕೆ. ಇದು ಫ್ರೈ ಆಗೋದ್ರೊಳಗೆ ಇದೊಂದು ಮಿಕ್ಸಿ ಗ್ರೈಂಡ್ ಆಗಲಿಲ್ಲ. ನಾನು ಸುಮ್ಮನೆ ನಿಂತ್ಕೊಂಡು ನೋಡೋದು ಬೇಡ ಅಂತೇಳಿ ನನಗೂ ಕೂಡ ಕೆಲಸ ಹೇಳ್ತಾ ಇದ್ರಿ. ಇದೀಗ ಆಗಿದೆ. ಆಫ್ ಮಾಡೋ ಗ್ಯಾಸ್. ಓಕೆ. ಗ್ಯಾಸು ಆಫ್ ಮಾಡಲ್ಲ. ಇದಕ್ಕೆ ನೀರು ಹಾಕಬೇಕಾ? ಬೇಡ ಬೇಡ ಡ್ರೈ ಈಗ ಡ್ರೈ ಆಗಿ. ಹಾಂ ಫುಲ್ ಪೌಡರ್. ಥ್ಯಾಂಕ್ ಯು. ಇದು ಡ್ರೈ ಆದ ಕಾರಣ ಮಿಕ್ಸ್ ಆಗಿದೆ ಅಂತ ಈಗ ನೀವು ನೋಡಬೇಕಷ್ಟೇ. ಓಕೆನಾ? ಸಾಕಾ? ನೀರು ಹಾಕದೆ ಮಿಕ್ಸ್ ಮಾಡೋದು ಸ್ವಲ್ಪ ಚಿಕ್ಕ ಜಾರಲ್ಲೇ ಯೂಸ್ ಮಾಡಬೇಕಲ್ಲ. ಫೈನ್ ಪೌಡರ್. ಈಗ ಪ್ರಾನ್ಸ್ ರೆಡಿ ಆಗಿದೆ, ಮಿಕ್ಸ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಎಂತ ಮಾಡೋದು? ಇದನ್ನು ಪ್ಲೇಟಿಗೆ ಹಾಕುವ ಮತ್ತು ಆಮ್ಲೆಟ್ ಮಾಡಲಿಕ್ಕೆ. ಓಕೆ. ಇದೇ ಪ್ಲೇಟ್ ಓಕೆ ಅಲ್ಲ? ಅದೇ ಪ್ಲೇಟ್. ಓಕೆ. ಸೊ ಎಗ್ಗನ್ನು ಬೀಟ್ ಮಾಡ್ತೀನಿ ಈಗ. ಹಾಂ ಓಕೆ. ಈಗ ಪ್ರಾನ್ಸ್ ಆಯಿತು, ಮಸಾಲ ಆಯಿತು, ಈಗ ಎಗ್ ಅಲ್ಲ. ಎರಡು ಎಗ್ಗು ತಗೊಂಡಿದ್ದೀರಲ್ಲ? ಓಕೆ. ಸೊ ಇದಕ್ಕೆ ಹೆಚ್ಚು ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಉಪ್ಪು ಹಾಕ್ತಾ ಇದ್ದೀರಾ? ಓಕೆ. ಚೂರು ಹಾಕಿ. ಓಕೆ. ಇದು ಎಗ್ ಪ್ರಾನ್ಸ್ ಕರಿ ಅಲ್ಲ? ಓಕೆ. ಆಮೇಲೆ ನಾವು ಮಾಡಿರುವಂಥ ಮಸಾಲೆ ಏನಲ್ಲ? ಓಕೆ. ಮಸಾಲೆ ಏನು ಅಷ್ಟು ಸ್ವಲ್ಪ ಹಾಕ್ತಿದ್ದೀರಾ? ಪುನಃ ಲಾಸ್ಟಿಗೆ ಹಾಕಿ. ಹಾಂ ಓಕೆ. ಈ ಮಿಕ್ಸಿಗಾಗಿ ಸ್ವಲ್ಪ ಹಾಂ ಚೂರು ಟರ್ಮರಿಕ್. ಓಕೆ. ಸ್ವಲ್ಪ ಸಾಕಾ? ಹಾಂ ಸಾಕು. ಹಾಂ ಸಾಕು. ಸಾಕಾ? ಬಿಟ್ಟು ತವಾ ಇಡುವ ನಾವು. ತವಾನಾ? ಓಕೆ. ಈಗ ಆಮ್ಲೆಟ್ ಥರ ಮಾಡೋದಲ್ಲ ನೀವು ಈಗ ಇದನ್ನು? ಹಾಂ ಹೌದು. ಓಕೆ. ಹಾಗೆ ಆಮ್ಲೆಟ್ ಬೇಕಲ್ಲ, ಅದಕ್ಕೆ ಆಯಿಲ್ ಹಾಕಬೇಕಾ ಸ್ವಲ್ಪ? ಹಾಂ ಬೇಕು. ಓಕೆ. ಹೇಳಿ, ಇದು ನಿಮಗೆ ಯಾವ ರೀತಿ ಐಡಿಯಾಸ್ ಬಂತು? ಈಗ ಅಮ್ಮ ಹೇಳ್ತಾರೆ. ಅಮ್ಮ ಹೇಳಿಕೊಟ್ಟು ಅಂತ ಹೇಳಿದಾರಾ? ಆವಾಗಲೇ ಹೇಳಿದ್ರಲ್ಲ ಅಮ್ಮ ಹೇಳಿಕೊಟ್ಟು. ಅಂದರೆ ಯಾವ ಅಂದರೆ ಏನು ಬರ್ತ್ಡೇಗೆ ಆ ಥರದ್ದು ಏನಾದರೂ ಸ್ಪೆಷಲ್ ಮಾಡಿದ್ರೆ ಅಥವಾ ಅವರ ಕೈ ರುಚಿ? ಮೋಸ್ಟ್ ಆಫ್ ದ ಟೈಮ್ ರೈನಿ ಸೀಸನ್ಗೆ ಆ ಟೈಮ್ ಮಾಡ್ತಾರೆ. ಮತ್ತೆ ನನ್ಗೆ ಇಷ್ಟ ಅಂತ ಮಾಡ್ತಿರ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನ್ ವೆಜ್ ಬೇಕು ಅಂತ ಹೇಳಿದಾಗ ಸ್ಪೆಷಲ್ ಆಗಿ ಚಿಕನ್ ನಾನ್ ವೆಜ್ ಬೇಕಂತ ಆಗಲ್ಲ, ಯಾವಾಗಲೂ ಹೀಗೆ ಮಾಡ್ತಾ ಇರ್ತಾರೆ. ನಾನ್ ವೆಜ್ ಡೈಲಿ ಇರುತ್ತೆ ಅಂತ? ಸರಿ, ಡೈಲಿ ಇರುತ್ತಲ್ಲ. ಬಟ್ ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ. ಅಷ್ಟಿಲ್ಲ. ಸೊ ಹಾಕ್ತೀನಿ. ಓಕೆ. ಸಾಕು, ಆಯಿಲ್ ಸಾಕಲ್ಲ? ಮಸಾಲೆ ಹಾಕಿದ್ದು ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಅದನ್ನು ಕೂಡ ಫ್ಲೇವರ್, ಅದರ ಫ್ಲೇವರ್ ಆಮ್ಲೆಟ್ ಅಲ್ಲಿ. ಓಕೆ. ಸಾಧಾರಣ ಆಮ್ಲೆಟ್ ಬೇಯ್ತಾ ಬಂತಲ್ಲ? ಅದೇ ನೀವು ಆವಾಗಲೇ ಹೇಳ್ತಿದ್ರಿ ಅಮ್ಮ ಈ ಥರದ ಅಡಿಗೆಯನ್ನು ನಿಮಗೆ ಸ್ಪೆಷಲ್. ನೀವೇನು ಮಾಡಿ ಕೊಟ್ಟಿದ್ರಿ ಅಮ್ಮನಿಗೆ ಈ ಥರದ ಅಡಿಗೆ ಏನಾದರೂ? ನಾನು ಅಂದರೆ ಜಾಸ್ತಿಯಾಗಿ ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತೀನಿ. ಫ್ರೈಡ್ ರೈಸು ಈ ಥರ ಹೇಗೋ ನೈಟ್ ಇದು ರೈಸ್ ಎಲ್ಲ ಉಳಿದಿರುತ್ತೆ, ಬೆಳಿಗ್ಗೆ ಆಗುವಾಗ ಅದನ್ನೆಲ್ಲ ಫ್ರೈಡ್ ರೈಸ್, ಪಲಾವ್, ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಬೋದು. ನಿಮ್ಮ ಏನು ನೀವು ಸ್ಟಡಿ ಮಾಡ್ತಿದ್ರಲ್ಲ ಅಲ್ಲಿದೇನಾದರೂ ಹೇಳ್ಕೊಟ್ಟಿದ್ದೀರಾ ಮನೆಗೆ ಸ್ಪೆಷಲ್ ಆಗಿ? ಜಸ್ಟ್ ಚಿಕನ್ ಒಂದು ಮಾಡಿದ್ದೆ, ಮತ್ತೆ ಇದಾಯ್ತು. ಈಗ ಆ ಪ್ಯಾನಲ್ಲಿ ನಾವು ಪ್ಯಾನ್ ಯಾವುದು ಇದಕ್ಕೆ? ಅದು ಪ್ಯಾನ್ ಇಡು. ಹಾಂ ಓಕೆ. ಇದೇ ಅಲ್ಲೇ ಇಡು. ಓಕೆ. ಈಗ ಇದನ್ನು ಫೈನ್ ಆಗಿ ಕಟ್ ಮಾಡಿ. ಓಕೆ.
ಬರೀ ಪ್ರಾನ್ಸ್ ತಿನ್ನೋದಕ್ಕಿಂತ ಈ ಥರ ಎಗ್ ಚಟ್ನಿ ಯಾವಾಗಲೂ ಮಾಡೋಕ್ಕಿಂತ ಎಗ್ ಕೂಡ ಮಿಕ್ಸ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಇರುತ್ತಲ್ಲ, ಗಂಜಿಗೆ ತುಂಬ ಚೆಂದ ಆಗ್ತದೆ. ಒಳ್ಳೆದಿರುತ್ತಲ್ಲ. ಹೌದು, ನಾರ್ಮಲ್ ಆಗಿ ಆಮ್ಲೆಟ್ ಪ್ರಾನ್ಸ್ ಅಂತ ಬಂದಾಗಲೇ ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿದ್ದೆ. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಬರುತ್ತಲ್ಲ ಟೇಸ್ಟ್. ಇದು ನೂಡಲ್ಸ್ ಟೈಪ್ ಥರ ಕಟ್ ಮಾಡಿದ್ರಲ್ಲ? ಇಲ್ಲ ಇಲ್ಲ, ಪುನಃ ಫೈನ್ ಕಟ್. ಓಕೆ. ಓಕೆ, ಆಮ್ಲೆಟನ್ನು ಕೊಚ್ಚಿ ಹಾಕಿದ್ರಲ್ಲ, ಇದಕ್ಕೆ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕ್ತಲ್ಲ? ಓಕೆ, ಆಯಿಲ್ ಹಾಕ್ತೀನಿ. ಓಕೆ. ಗಾರ್ಲಿಕ್ ಹಾಕ್ತೀನಿ. ಓಕೆ, ಕ್ರಷ್ ಮಾಡಿತ್ತು. ಓಕೆ. ಬೆಳ್ಳುಳ್ಳಿ ಒಂದು 2-3 ಪೀಸ್ ಹಾಕಿದ್ರಲ್ಲ? ಓಕೆ. ಒಟ್ಟಿಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ, ಓಕೆ. ಸಾಸಿವೆ ಸ್ವಲ್ಪ ಕುಣಿತಾ ಉಂಟಲ್ಲ? ಓಕೆ. ಸಾಸಿವೆ ಕುಣಿತಾ ಇರುವಾಗ ನೆಕ್ಸ್ಟ್ ಎಂತ ಹಾಕೋದು? ಕರಿಬೇವು. ಓಕೆ. ಈರುಳ್ಳಿ ಹಾಕ್ತೀನಿ ಈಗ. ಈರುಳ್ಳಿಯಾ? ಓಕೆ. ಚಿಕ್ಕದಾಗಿ ಕುಚ್ಚಿದ ಈರುಳ್ಳಿ ಅಲ್ಲ? ಒಂದು ಈರುಳ್ಳಿ ಅಲ್ಲ? ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ ಕೂಡ ಕರ್ಕೊಂಬನ್ನಿ, ಅವ್ರು ಕೂಡ ಅಡುಗೆ ಮಾಡಿ, ಇಬ್ಬರು ಸೇರಿ ಅಡುಗೆ ಮಾಡಿ. ಹೇಗೆ ಅಮ್ಮ ಬೇರೆ ಏನೇನು ವೆಜ್ಜಲ್ಲೆಲ್ಲ ಬೇರೆ ಏನು ಮಾಡ್ತಾರೆ? ಅವ್ರು ನಾನ್ ವೆಜ್ಜಲ್ಲಿ ಎಕ್ಸ್ಪರ್ಟ್. ನಾನ್ ವೆಜ್, ನೀವು ವೆಜ್ಜಲ್ಲಿ ಎಕ್ಸ್ಪರ್ಟ್? ನಾನು ವೆಜ್ ಮಾಡಿದ್ರೆ ಅವರು ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ. ಓಕೆ. ಫಿಶ್ ಕರಿ, ಫಿಶ್ದು ಒಂದು ಸುಕ್ಕ ಥರ ಮಾಡ್ತಾರೆ, ಸಾಕಾಗಿರುತ್ತಲ್ಲ? ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಟೊಮ್ಯಾಟೊ ಹಾಕ್ತೀನಿ. ಟೊಮೆಟೊ, ಓಕೆ. ಟೊಮೆಟೊ ಕೂಡ ಒಂದು ಟೊಮೆಟೊ ಸಾಕಾಗ್ತದೆ? ಒಂದು ಟೊಮ್ಯಾಟೊ. ಹಾಂ, ಟೊಮ್ಯಾಟೊ ಚೂರು ಸ್ಮ್ಯಾಶ್ ಥರ. ಹಾಂ, ಹೌದು. ಅಂದರೆ ಚಿಕ್ಕದಾಗಿ. ಮತ್ತು ತೆಂಗಿನಕಾಯಿ ಹಾಕ್ತೀನಿ. ತೆಂಗಿನಕಾಯಿ, ಓಕೆ. ಚೂರು ಉಪ್ಪು ಹಾಕ್ತೀನಿ ಇದಕ್ಕೆ. ಉಪ್ಪಲ್ಲ? ಓಕೆ. ಆವಾಗಲೇ ನೀವು ಆಮ್ಲೆಟಿಗೆಲ್ಲ ಹಾಕಿದ್ರು? ಅದಕ್ಕೆ ಚೂರು ಹಾಕಿ. ಓಕೆ. ಟೊಮ್ಯಾಟೊ ಬೇಗ ಸಾಫ್ಟ್ ಆಗ್ತದೆ. ಓಕೆ. ಈಗ ತೆಂಗಿನಕಾಯಿ. ತೆಂಗಿನ ತುರಿಲ್ಲ? ಓಕೆ. ಓಕೆ. ಒಂದು ಕಪ್. ಓಕೆ. ಓಕೆ. ಹಾಫ್ ಅದೇ ಹಾಫ್ ತೆಂಗಿನಕಾಯಿ ಹಾಕ್ತೀವಿ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಹೌದು. ತೆಂಗಿನಕಾಯಿನ ಆಲ್ರೆಡಿ ಸಪ್ರೇಟಾಗಿ ಫ್ರೈ ಮಾಡಿ ಕೂಡ ಹಾಕ್ಬೋದಲ್ಲ? ಹಾಂ, ಹಾಕ್ಬೋದು. ಇದು ನಾವು ನಾರ್ಮಲಿ ಆಯಿಲಲ್ಲೇ ಮಾಡೋದಕ್ಕೆ ರಗಳೆಲ್ಲ ಅಂತ. ಇದಕ್ಕೆ ಪೌಡರ್ ಸಹ ಹಾಕ್ತೀನಿ ನಾವು ಮಾಡಿರೋ. ಹಾಂ, ಓಕೆ. ಇವಾಗ ಮಸಾಲೆಯನ್ನು ಹಾಕ್ತಿದ್ರಲ್ಲ, ನೋಡಿಕೊಂಡು. ಹಾಂ, ಮಸಾಲೆ ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು, ಬೇಕಾದ್ರೆ ನೆಕ್ಸ್ಟ್ ಟೈಮಿಗೆ ಯೂಸ್ ಮಾಡ್ಕೊಳ್ಬೋದಲ್ಲ? ಈ ಮಸಾಲವನ್ನು ಮತ್ತೆ ಯಾವುದಾದ್ರು ಸಾಂಬಾರು ಮಾಡುವಾಗ ಅದಕ್ಕೆ ಸಹ ಮಾಡ್ಬೋದು. ಓಕೆ. ಇದು ನಾರ್ಮಲ್ ಆಗಿ ನನ್ನ ಅಮ್ಮನ ಸೀಕ್ರೆಟ್ ಮಸಾಲಾನೇ ಹೇಳ್ತೀನಿ. ಹೌದಾ? ಅಂದರೆ ಯಾವಾಗಲೂ ಏನಾದರೂ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋದು. ಹಾಂ, ಯಾವಾಗಲೂ ಹಾಕ್ತಾ ಇರ್ತದೆ. ಮತ್ತು ನಾವು ಅದಕ್ಕೆ ನೀರು ಹಾಕದೆ ಡ್ರೈ ಆಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಾಗ ನೆಕ್ಸ್ಟ್ ಫುಡ್ಡಿಗೆ ಕೂಡ ಒಂದು 2-3 ದಿವಸ ಯೂಸ್ ಮಾಡ್ಬೋದಲ್ಲ? ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೇನಾಗ. ಹಾಂ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗ್ತದೆ, ರೋಸ್ಟ್ ಆಗ್ತದೆ. ಓಕೆ. ಸಾಲ್ಟ್ ಹಾಕ್ತೀನಿ. ಓಕೆ. ಮನೇಲಿ ಅದೇ ಎಷ್ಟು ಜನ ಮನೇಲಿ? ನಾನು, ಅಕ್ಕ, ಅಪ್ಪ, ಅಮ್ಮ. ಹೌದು. ಈಗ ಮನೆಯವರಿಗೆಲ್ಲ ಅಮ್ಮನ ಈ ಥರ ಎಲ್ಲ ಸ್ಪೆಷಲ್ ಮಾಡೋದು ನೀವು? ಅಮ್ಮ ಮಾಡ್ತಾರೆ. ಲೈಕ್ ಚಿಕನ್ ಏನಾದರೂ ಮಾಡಬೇಕಿದ್ರೆ ಹೋಗಿ ಹೆಲ್ಪ್ ಮಾಡ್ತೀನಿ. ತಂದೆ ಏನು ಅಡುಗೆ ಎಲ್ಲ ಮಾಡ್ತಾರೆ? ಮಾಡ್ತಾರೆ. ಹೌದಾ? ಪ್ರಾನ್ಸ್ ಹಾಕ್ತೀನಿ ಇದಕ್ಕೆ. ಮೈನ್ ಇದರದ್ದು ಫ್ರಾನ್ಸ್ ಅಲ್ಲ? ಫ್ರಾನ್ಸ್ ಮತ್ತು ಎಗ್ ಅಲ್ಲ? ಓಕೆ. ಈಗ ಫ್ರಾನ್ಸ್ ಅಂತೂ ಮಸಾಲೆಗೆ ಬಿದ್ದಾಯಿತು. ಫ್ರಾನ್ಸ್ ಚೆನ್ನಾಗಿ ಫ್ರೈ ಆಗಿದೆಲ್ಲ? ಹೌದು, ಕ್ರಿಸ್ಪಿ ಆಗಿದೆ. ಇದಂತೂ ಈ ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿದಲ್ಲ ನಾರ್ಮಲ್ ಆಗಿ. ಉಪ್ಪಿನಕಾಯಿ ಈ ಥರದೊಂದು ಚಟ್ನಿ, ಹಪ್ಪಳ. ಹೌದು. ಈ ಎಗ್ ಹಾಕೋಕೆ ಮುಂಚೆ ಬರೀ ಫ್ರಾನ್ಸ್ ಮತ್ತು ಈ ಥರ ಫ್ರೈ ಮಾಡಿದರೆ ಇದನ್ನೊಂದು ಒಂದು ವಾರದಲ್ಲಿ ಎಲ್ಲ ಇಟ್ಕೊಳ್ಬೋದಲ್ಲ? ಎಗ್ ಹಾಕಿದ ಕಾರಣ ಒಂದು ದಿವಸ ಮಾತ್ರ ತಿನ್ನಬೇಕು. ಈಗ ಟೈಮ್ದು ನೀರು ಹಾಕ್ತೀನಿ. ಓಕೆ. ಹುಣಸೆ ಹುಳಿಯ ನೀರಲ್ಲ ಹಾಕ್ತೀನಿ. ಓಕೆ. ಈಗ ಎಗ್ ಹಾಕ್ತೀನಿ ಲಾಸ್ಟ್. ಈಗ ಫೈನಲ್ ಆಗಿ ಎಗ್ ಅಲ್ಲ? ಪ್ರಾನ್ಸ್ ಹಾಕಿದ ನಂತರ ಎಗ್ ಹಾಕೋದು ಲಾಸ್ಟ್ ಆಗಿ. ಓಕೆ.
ಎಗ್ಗನ್ನು ಇದೇ ಇದಕ್ಕೆ ಡೈರೆಕ್ಟಾಗಿ ಹಾಕಿದರೆ ಏನಾದರೂ ಅದು ಬುಜ್ಜಿ ಥರ ಬುರ್ಜಿ ಥರ ಆಗ್ತದಲ್ಲ. ಹೌದು ಹೌದು, ಅದು ನಾರ್ಮಲ್ ಬುರ್ಜಿ ಆಗ್ತದಲ್ಲ. ಆಯ್ತೀಗ ಆಯ್ತಲ್ಲ, ಓಕೆ. ಆಫ್ ಮಾಡಲ. ಹಾಂ, ಲಾಸ್ಟಲ್ಲಿ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರಲ್ಲ ಟೇಸ್ಟಿಗಲ್ಲ. ಹಾಂ, ಇಲ್ಲಿಗೆ ನಮ್ಮದು ಎಗ್ ಪ್ರಾನ್ಸ್ ಕರಿ ರೆಡಿ ಆಗಿದೆಲ್ಲ. ಇನ್ನು ಸರ್ವ್ ಮಾಡೋಕ್ಕೆ ಮಾತ್ರ ಬಾಕಿ. ಸೊ ಹಾಕ್ತೀನಿ ಈಗ. ಓಕೆ, ಈಗ ಸರ್ವ್ ಮಾಡೋ ಟೈಮಲ್ಲ. ಚೆನ್ನಾಗಿ ಕೆಂಪು ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ. ನಮ್ಮ ಪ್ರಾನ್ಸ್ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ತೆಂಗಿನ ತುರಿ ಎಲ್ಲ ಹಾಕಿದ ಕಾರಣ ಆಮ್ಲೆಟ್ ಮಾತ್ರ ಎದ್ದು ಕಾಣ್ತಾ ಉಂಟು. ಓಕೆ, ಸೊ ಲಾಸ್ಟ್ ಕೊರಿಯಾಂಡರ್ ಚೂರು ಗಾರ್ನಿಷಿಗೆ ಸ್ವಲ್ಪ ಮೇಲಿಂದ ಹಾಕ್ತಿದ್ದೀರಲ್ಲ. ಸೊ ಎಗ್ ಆ್ಯಂಡ್ ಡ್ರೈ ಪ್ರಾನ್ಸ್ ಕರಿ ರೆಡಿ ಆಗಿದೆ. ಎಗ್ ಆ್ಯಂಡ್ ಡ್ರೈ ಪ್ರಾನ್ಸ್ದು ಕರಿ ರೆಡಿ ಆಗಿದೆ, ಸಾಕಾಗಿ ಬಂದಿದೆ. ಅಂದರೆ ನಾರ್ಮಲ್ ನಾವೀಗೇನು ಪ್ರಾನ್ಸ್ದು ಏನು ಚಟ್ನಿ ಈ ಥರ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ಎಗ್ಗಲ್ಲಿ ಹಾಕಿ ಆಮ್ಲೆಟ್ ಥರ ಎಲ್ಲ ಮಾಡಿ ಗಮ್ಮತ್ತು ಮಾಡಿ ಕೊಟ್ಟಿದ್ದೀರಾ. ಇದನ್ನು ಅಂತ ನೋಡೋಕ್ಕೂ ಕೂಡ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿರ್ಬೋದು ಅಂತ ಅನಿಸ್ತದೆ. ಥ್ಯಾಂಕ್ ಯು ಧನ್ಯ. ಓಕೆ, ಧನ್ಯ ಅವರು ಎಗ್ ಡ್ರೈ ಪ್ರಾನ್ಸ್ ಸುಕ್ಕವನ್ನು ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಘಮ ಘಮ ಹಾಗೆ ಸ್ಮೆಲ್ ಹೊಡಿತಾ ಉಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಡ್ರೈ ಪ್ರಾನ್ಸ್ ಆ್ಯಂಡ್ ಎಗ್ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಜೀರಿಗೆ, ಚಿಟಕಿ ಸಾಸಿವೆ, 2ರಿಂದ 3 ಚಮಚದಷ್ಟು ಧನಿಯಾ ಬೀಜ, ಕರಿಮೆಣಸಿನ ಕಾಳು, ಮೆಂತೆ, ಕರಿಬೇವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಶುಚೀಕರಿಸಿದ ಒಣ ಸಿಗಡಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಅರಿಶಿನ ಪುಡಿ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ 2ರಿಂದ 3 ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುಡಿ ಮಾಡಿದ ಮಸಾಲೆ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೊಟ್ಟೆಯನ್ನು ಕಾಯಿಸಿಕೊಳ್ಳಿ. ಆನಂತರ ಚಿಕ್ಕ ತುಂಡುಗಳನ್ನು ಮಾಡಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಪುಡಿ ಮಾಡಿದ ಮಸಾಲೆ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದ ಒಣ ಸಿಗಡಿಯ ಮೀನನ್ನು ಹಾಕಿ ಹುಣಸೆ ರಸ, ಮೊಟ್ಟೆಯ ತುಂಡುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಡ್ರೈ ಪ್ರಾನ್ಸ್ ಆ್ಯಂಡ್ ಎಗ್ ಸುಕ್ಕ. ಓಕೆ, ಎಗ್ ಡ್ರೈ ಪ್ರಾನ್ಸ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೋಸ್ಟ್ ರೈಸ್ ಭದ್ರಾವತಿ, ಅರ್ಣ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂಲ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಟೋಸ್ಟ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫ್ರೂಡ್. ಎಸ್, ಆವಾಗಲೇ ಧನ್ಯ ಅವರು ಎಗ್ ಪ್ರಾನ್ಸ್ ಸುಕ್ಕವನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಹೇಳ್ಕೊಡ್ತಾನೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಧನ್ಯ ಅವರೇ, ಇವಾಗ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಆಲೂ ನಗೆಟ್ಸ್, ಪೊಟ್ಯಾಟೊ ನಗೆಟ್ಸ್ ಅಲ್ಲ? ಅದು ನಗೆಟ್ಸ್ ಅಂದರೆ ಒಂದು ಈವ್ನಿಂಗ್ ಸ್ನ್ಯಾಕ್. ಹಾಂ, ಓಕೆ. ಪೊಟ್ಯಾಟೊ ನಗೆಟ್ಸ್ ಅಲ್ಲ, ನೋಡು ಅದನ್ನು ಹೇಗೆ ನೀವು ಮಾಡ್ತೀರಾ ಅಂತ. ಏನು ಬೇಕು ಫಸ್ಟ್ ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡಿ. ಓಕೆ, ಹಾಂ. ನೀವು ಪೊಟ್ಯಾಟೊ ಆಲ್ರೆಡಿ ಈಗ ಬೇಯಿಸೆಲ್ಲ ರೆಡಿ ಮಾಡಿದ್ದೀರಲ್ಲ, ಬೇಯಿಸುವ ಎಲ್ಲ ಕೆಲಸ ಬೇಡ ಅಂತಂದು ಒಂದು 2-3 ಪೊಟ್ಯಾಟೊ ಇಟ್ಕೊಂಡಿದ್ದೀರಲ್ಲ. ಓಕೆ. ಇದಕ್ಕೆ ಆರಿಗ್ಯಾನೋ, ಓಕೆ, 1 ಸ್ಪೂನ್ ಅಷ್ಟೇ ಇದೆ. ಓಕೆ. ಒಂಚೂರು ಉಪ್ಪು ಹಾಕ್ತೀನಿ. ಓಕೆ, ಆಲ್ರೆಡಿ ಪೊಟ್ಯಾಟೊ ಬೇಯಿಸಿದ್ದು ಹಾಕಿರುತ್ತಲ್ಲ. ಕಾರ್ನ್ಫ್ಲವರ್ ಅಲ್ಲ? ಓಕೆ. 1 ಸ್ಪೂನಾ? 1-2 ಸ್ಪೂನ್. 1-2 ಸ್ಪೂನ್. ಇದು ಮಾತ್ರ ನೀವೇ ಟ್ರೈ ಮಾಡಿದ್ದ ಹೇಗೆ? ಹಾಂ, ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ಚಿಲ್ಲಿ ಪೌಡರ್. ಓಕೆ, ನಾವು ಅರುಣ ಮಸಾಲೆ ಅವರ ಚಿಲ್ಲಿ ಪೌಡರ್ನ ಹಾಕ್ತಿದ್ದೀವಿ. ಎಷ್ಟು? ಒಂದು ಅರ್ಧ ಸ್ಪೂನ? ಹಾಂ, ಸ್ಪೈಸಿಗೆ ಸಾಕು. ಪೆಪ್ಪರ್ ಚೂರು ಹಾಕಿ. ಸಾಕಾ? ಹಾಂ, ಪೆಪ್ಪರ್.
ಆಮೇಲೆ ಕರಿಮೆಣಸಿನ ಹುಡಿ ಅಲ್ಲ, ಹ್ಞೂ ಇದು ಕೂಡ ಅರುಣ ಮಸಾಲೆ ಅವರ ಕರಿಮೆಣಸಿನ ಹುಡಿ ಸಾಕಾ? ಹಾಂ ಸಾಕು. ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ. ಹಾಂ ಮಿಕ್ಸ್ ಮಾಡ್ತೀನಿ ಈಗ. ಓಕೆ, ಕರಿಮೆಣಸಿನ ಹುಡಿ ಮತ್ತು ಮೆಣಸಿನ ಹುಡಿ, ಆಮೇಲೆ ಚಿಲ್ಲಿ ಆಲೂಗಡ್ಡೆ ಪೌಡರ್, ಆರಿಗ್ಯಾನೋ, ಚಿಲ್ಲಿ. ಇದಕ್ಕೆ ಆನಿಯನ್ ಹಾಕ್ಬೋದು, ಗಾರ್ಲಿಕ್ ಹಾಕ್ಬೋದು. ಹಾಂ ಹೌದು. ಹಾಂ ಬಟ್ ನಾನು ಇಲ್ಲಿ ಏನು ಹಾಕ್ತಿಲ್ಲ. ಓಕೆ, ರೀಸನ್ ಇದೊಂದು ಸ್ಟೋರ್ ಮಾಡಿರ್ಬೋದು ಇರ್ಬೋದು. ಇದನ್ನು ಆನಿಯನ್ ಹಾಕಿದರೆ ಪ್ರಾಬ್ಲಮ್. ಆನಿಯನ್ ಹಾಕಿದ್ರೆ ಬೇಗ ಹಾಳಾಗ್ತದೆ. ಸ್ಟೋರ್ ಮಾಡೋದು ಅಂದರೆ ಒಂದು 2 ದಿವಸದಲ್ಲಿ ಇಡ್ಬೋದಾ? ಅಂದರೆ ಫುಲ್ ಮಾಡಿಟ್ಟು ಫ್ರೀಸರಲ್ಲಿ ಹಾಂ ಫ್ರೀಸರಲ್ಲಿ ಇಡ್ಬೋದಲ್ಲ. ಫಸ್ಟ್ ಫ್ರೈ ಮಾಡಬೇಕು 1 ನಿಮಿಷ, ಹಾಂ ಹಾಫ್ ಫ್ರೈ ಮಾಡಿ. ಓಕೆ ಮೈದಾ ಹಾಕಿ. ಓಕೆ, ಮೈದಲ್ಲ. ಹಾಂ ಚೂರು ಆಯಿಲ್ ಹಾಕಿ. ಆಯಿಲಾ? ಹಾಂ ಆಯಿಲ್. ಓಕೆ, ಪ್ರೀಮಿಯಂ ಸನ್ಫ್ಲವರ್ ಆಯಿಲೇ ಓಕೆ ಅಲ್ಲ? ಸಾಕಾ? ಒಂದು ಡೋ ಬರಬೇಕು, ಡೋ ಕನ್ಸಿಸ್ಟೆನ್ಸಿ. ಇದನ್ನೀಗ ಶೇಪ್ ಮಾಡ್ತೀನಿ. ಪ್ಲೇಟ್ ಬೇಕು, ಪ್ಲೇಟ್ ಅಲ್ಲ? ಒಂಥರ ಈ ಥರ. ಓಕೆ, ಹಾಂ ಆ ಥರ ಅಲ್ಲ, ರೌಂಡ್ ಶೇಪ್ ಅಲ್ಲ, ಸ್ವಲ್ಪ ಸಿಲಿಂಡರ್ ಶೇಪ್. ಓಕೆ. ಆ್ಯಂಡ್ ಇದರಲ್ಲಿ ಪೊಟ್ಯಾಟೋವನ್ನು 1 ಅವರ್ ಮುಂಚೆನೆ ಬಾಯ್ಲ್ ಮಾಡಿಡಬೇಕು. ಹಾಂ, ಒಂದು ಗಂಟೆ ಮೊದಲೇ ಬಾಯ್ಲ್ ಮಾಡಿರ್ಬೇಕಲ್ಲ? ಓಕೆ. ಓಕೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಥರ ಡೌನ್ ಮಾಡಿ ಕೊಡ್ಬೋದಲ್ಲ? ಆಯ್ತು ಈಗ. ಓಕೆ, ಸದ್ಯಕ್ಕೆ ಎಷ್ಟು ಸಾಕು ಅಂತ ನೀವು ರೆಡಿ ಮಾಡಿದ್ದೀರಲ್ಲ, ಇದನ್ನು ಈಗ 5 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕಲ್ಲ? ಸೊ ಈಗ ನಾವು ಸ್ಲರಿ ಮಾಡಲಿಕ್ಕಿದೆ. ಓಕೆ, ಅದು 5 ನಿಮಿಷ ಫ್ರಿಜ್ಜಲ್ಲಿ ಇರುವಾಗ ಈಗ ನೀವು ಇದು ರೆಡಿ ಮಾಡ್ತಾ ಇದ್ದೀರಲ್ಲ? ಮಿಕ್ಸಿಂಗ್ ಬರ್ತದೆ. ಓಕೆ, ಏನೇನು ಯೂಸ್ ಮಾಡ್ತೀರಾ ಅದಕ್ಕೆ? ಮೈದಾ ಅಲ್ಲ? ಓಕೆ, 2 to 3 ಸ್ಪೂನ್ಸ್. ಓಕೆ, ಚೂರು ಕಾರ್ನ್ಫ್ಲವರ್. ಅಲ್ಲ? ಇದಕ್ಕೆ ಡಿಪ್ ಮಾಡಿ ಆಯಿಲ್ ಅದರಲ್ಲಿ ಹಾಕೋದಾ? ಓಕೆ, ಚೂರು ಉಪ್ಪು. ಓಕೆ, ನೀರು ಬೇಕಾ? ಸ್ವಲ್ಪ ನೀರಲ್ಲ? ಸಾಕಾ? ಹಾಕಿ ಸಾಕು. ಅದಕ್ಕೇನು ಖಾರದ ಹುಡಿ ಆ ಥರ ಏನು ಬೇಕು ಅಂತಿಲ್ಲಲ್ಲ? ಅದು ಲಮ್ಸ್ ಇದರಲ್ಲಿ ಹಾಂ ಹಾಂ, ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ? ಚೆನ್ನಾಗಿ. ಇದು ಮಿಕ್ಸ್ ಆದ ನಂತರ ನಾವು ನೆಕ್ಸ್ಟ್ ನೆಕ್ಸ್ಟ್ ಆಯಿಲ್ ಇಟ್ಬಿಡೋಣ. ಓಕೆ, ನಾವು ಈಗ ಆಗಿದ್ರೆ ಆಯಿಲ್ ಡೀಪ್ ಫ್ರೈಗೆ. ಡೀಪ್ ಫ್ರೈಗೆ ಆಯಿಲನ್ನು ರೆಡಿ ಮಾಡಿ ನಾವು ಫಸ್ಟ್ ಹಾಗಾದರೆ ಒಲೆ ಉರಿಸುವಲ್ಲ? ಎಸ್, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಿದ್ದೇವೆ. ಡೀಪ್ ಫ್ರೈ ಅಲ್ಲ? ಹಾಂ, ಡೀಪ್ ಫ್ರೈ. ಸೊ ನಾನೀಗ ಬ್ರೆಡ್ ಕ್ರಮ್ಸ್ಗೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಹಾಕಿ. ಓಕೆ, ಚಿಲ್ಲಿ ಪೌಡರ್, ಅರುಣ ಮಸಾಲೆ ಚಿಲ್ಲಿ ಪೌಡರ್ ಕಲರಿಗೆ ಅಥವಾ? ಹಾಂ, ಕಲರ್ ಪ್ಲಸ್ ಅದು ಬ್ರೆಡ್ಡಲ್ಲಿ. ಹಾಂ ಸಾಕು. ಚೂರು ಸಾಕಾ? ಸಾಕಾ? ಸಾಕು. ನೆಕ್ಸ್ಟು ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಇಲ್ಲದೆ. ಹಾಂ, ಅದು ಒಂದು ಅರ್ಧ ಸ್ಪೂನ್ ಅಲ್ಲ? ಹಾಂ ಸಾಕಾ? ಮುಂಚೆಯಿಂದ ತೆಗಿವಲ್ಲ? 5 ನಿಮಿಷ ಅಂತೂ ಆಗಿದೆಯಲ್ಲ? ಹಾಂ. ತುಂಬ ಕೋಲ್ಡ್ ಆಗ್ತಾ ಉಂಟು. ಚೆನ್ನಾಗಿದೆ ಅಂತಲ್ಲ? ಹೌದು. ಫ್ರೀಸರಲ್ಲಿ ಇಟ್ಟರೆ ಈ ನಾರ್ಮಲ್ ಹೀಗೆ ಇಟ್ಟು ಮಾಡ್ಬೋದಾ ಅಥವಾ ಫ್ರೀಸರಲ್ಲಿ ಇಡಲೇಬೇಕಾ? ಫ್ರೀಸರಲ್ಲಿ ಇಟ್ಟರೆ ಚೂರು ಬೇಗ ಸೆಟ್ ಆಗ್ತದೆ ಮತ್ತು ನಮಗೆ ಕೋಟಿಂಗ್ ಈಸಿ ಆಗ್ತದೆ. ಕೋಟಿಂಗ್ ಈಸಿ ಆಗಲಿಕ್ಕೆ ಫ್ರೀಸರಲ್ಲಿ ಇಡೋದು. ಸೊ ಇದನ್ನು ಹಾಕ್ತೇನೆ ಈಗ. ಓಕೆ, ಆ ಥರ ಕೋಟಿಂಗ್ ಮಾಡಿ ಹಾಕೋದು. ಈ ಥರ ಎಲ್ಲವನ್ನು ಒಂದೇ ಸಲ ಮಾಡಿ ಇಟ್ಕೊಂಡು ಒಮ್ಮೆಗೆ ಆಯಿಲ್ಗೆ ಹಾಕಂತಲ್ಲ? ಈ ಥರ ಮಾಡಿ ಸಹ ಫ್ರಿಜ್ಜಲ್ಲಿ ಇಡ್ಬೋದು. ಈ ಥರ ಕೋಟಿಂಗ್ ಮಾಡಿ ಇಡ್ಬೋದು. ಅಂದರೆ ಅದೇನು ಆಯಿಲ್ಗೆ ಹಾಕುವಾಗ ಏನು ಪ್ರಾಬ್ಲಮ್ ಬರಲ್ಲ? ಇಲ್ಲ, ಆ ಥರ ಮಾಡಿದರೆ
ಆಯಿಲ್ ಬಿಸಿ ಮಾಡಿ ಡೈರೆಕ್ಟ್ ಹಾಕ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ರಪ್ಪ ಮಾಡಿ ಕೊಡ್ಬೋದು. ಓಕೆ. ಸೊ ಈಗ ಆಯಿಲ್ ಕಾಯ್ದಿದೆ ಹಾಕ್ತೇನೆ. ಓಕೆ. ಮೇಲೆ ಬರುತ್ತಾ ಹಾಗೆ? ಹಾಂ, ಮೀಡಿಯಂ ಫ್ಲೇಮಲ್ಲಿ ಇರಲಿ, ಇಲ್ಲಾಂದರೆ ಫುಲ್ ರೋಸ್ಟ್ ಆಗ್ತದೆ. ಇದು ಪೊಟೆಟೊ ಎಲ್ಲ ಬೆಂದಿರೋ ಕಾರಣ ಜಾಸ್ತಿ ಪೊಟ್ಯಾಟೊ ಜಸ್ಟ್ ಕೋಟಿಂಗ್ ಚೂರು ಬೆಂದು ಸಾಕು. ಓಕೆ. ಇದು ಈಗ ರೆಡಿ ಆಗಿದೆ? ಸಾಕು ಸಾಕು, ತೆಗೀರಿ. ಓಕೆ. ರೆಡ್ಡಿಶ್ ಬಂದರೆ ತೆಗೆಯೋದಲ್ಲ? ಹಾಂ, ಗೋಲ್ಡನ್ ಬ್ರೌನ್. ಓಕೆ. ಹಾಕ್ತೇನೆ ಇದನ್ನು. ಓಕೆ. ಫೈನಲಿ ನಮ್ಮ ಪೊಟೆಟೊ ನೆಗೆಟ್ಸ್ ರೆಡಿ ಆಯ್ತಲ್ಲ. ಒಂದು 2 ನಿಮಿಷ ಬೆಂದರೆ ಪೊಟೆಟೊ ನೆಗೆಟ್ಸ್ ರೆಡಿ ಆಗಿದೆ. ಸಾಕು, ತೆಗಿತೇನೆ. ಓಕೆ. ರೆಡಿ ಆಗಿದೆಯಲ್ಲ? ಗ್ಯಾಸ್ ಆಫ್ ಮಾಡಲ? ಓಕೆ. ಸಾಕಾಗಿ ಬಂದಿದೆ ಅಂತ. ಸೊ ಇದನ್ನೇನು ಮಾಡಬೇಕಂದ್ರೆ ಪೆರಿ ಪೆರಿ ಮಸಾಲಲ್ಲಿ ಕೋಟ್ ಮಾಡಬೇಕು. ಇದನ್ನು ಮೇಲೆ ಕೋಟ್ ಮಾಡಬೇಕಾ? ಸೊ ಇದನ್ನು ಹಾಕ್ತೀನಿ. ಓಕೆ. ಒಂದೇ ಸಲ ಹಾಕಿ ಆ ಥರ ಕೋಟ್ ಮಾಡೋದಲ್ಲ? ಇದು ಬೇಕಾದರೆ ಮಾಡ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸೊ ಈಗ ಮಯೋನೀಸ್ ಇದೆ ನನ್ನ ಹತ್ರ. ಮಯೋನೀಸ್ ಅಲ್ಲ? ಇದಕ್ಕೆ ಶೆಜ್ವಾನ್ ಚಟ್ನಿ ಹಾಕಿ ಮಿಕ್ಸ್ ಮಾಡಿ. ಮಯೋನೀಸ್ಗೆ ಒಟ್ಟಿಗೆ ಮಿಕ್ಸ್ ಮಾಡ್ತೀರಾ? ಮಿಕ್ಸ್ ಮಾಡ್ತೀನಿ. ಓಕೆ. ಶೆಜ್ವಾನ್ ಮಾಯೋ ಈಗ ಸರ್ವ್ ಮಾಡ್ತೀನಿ. ಓಕೆ. ಮಯೋನೀಸ್. ಓಕೆ. ಲಾಸ್ಟಲ್ಲಿ ಕೊರಿಯಾಂಡರ್ ಚೂರು. ಸೊ ಆಗಿದೆ. ಓಕೆ. ಫೈನಲಿ ನಮ್ಮ ಪೊಟೆಟೊ ನಗೆಟ್ಸ್ ರೆಡಿ ಆಗಿದೆಲ್ಲ? ಸಖತ್ತಾಗಿದೆ. ನಾರ್ಮಲ್ ಆಗಿ ಈಗ ಎಲ್ಲ ರೆಡಿ ಮಾಡಿ ಇಟ್ಟರೆ ನಾವು ಫ್ರೀಸರಲ್ಲಿ ಇಟ್ಟರೆ ಇಲ್ಲದಿದ್ದರೆ ಸ್ವಲ್ಪ ತಯಾರು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ? ಓಕೆ. ಥ್ಯಾಂಕ್ ಯು ಈ ಒಂದು ಸ್ಪೆಷಲ್ ಡಿಶನ್ನು ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ. ಧನ್ಯ ಅವರು ಪೊಟೆಟೊ ನಗಟ್ಸ್ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ಸಾಕಾಗಿದೆ. ಮಾತ್ರ ಸ್ವಲ್ಪ ಕೆಲಸ ಅಂದರೆ ಎಲ್ಲ ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಎಲ್ಲವನ್ನ ರೆಡಿ ಮಾಡಿ ಫ್ರೀಸರಲ್ಲಿ ಇಟ್ಟರೆ ಆಮೇಲೆ ನೀವು ಆಯಿಲಿಗೆ ಹಾಕಿದರೆ ಪೊಟೆಟೊ ನಗಟ್ಸ್ ರೆಡಿ ಆಗ್ತದೆ. ಓಕೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪೊಟ್ಯಾಟೊ ನಗೆಟ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ 1 ಚಮಚದಷ್ಟು ಆರಿಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಅರುಣ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ನಾದಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ತೆಳ್ಳಗೆ ಕಲಸಿಕೊಳ್ಳಿ. ಆನಂತರ ಆಲೂಗಡ್ಡೆಯ ಉಂಡೆಯನ್ನು ಮೈದಾ ಹಿಟ್ಟಿನಲ್ಲಿ ಅದ್ದಿ ಮೆಣಸಿನ ಪುಡಿ ಹಾಗೂ ಕರಿಮೆಣಸಿನ ಪುಡಿ ಮಿಶ್ರಿತ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಪೊಟ್ಯಾಟೊ ನಗೆಟ್ಸ್ ಸಾಸ್ ಅಥವಾ ಮಯನೀಸ್ನೊಂದಿಗೆ ಸವಿಯಲು ಬಲು ಚೆನ್ನ. ಓಕೆ. ಧನ್ಯ. 2 ಡಿಶ್ ರೆಡಿ ಆಗಿದೆ. ಒಂದು ಎಗ್ ಪ್ರಾನ್ಸ್ ಸುಕ್ಕ ಮತ್ತು ಇನ್ನೊಂದು ಪೊಟೆಟೊ ನಗಟ್ಸ್ ಅಲ್ಲ? ಯಾವುದನ್ನು ಫಸ್ಟ್ ಟೇಸ್ಟ್ ನೋಡು? ಎಗ್ ಪ್ರಾನ್ಸ್ ಸುಕ್ಕವನ್ನು ಟೇಸ್ಟ್ ನೋಡು ಅಂತ ಫಸ್ಟಿಗೆ ಹೇಳ್ತಿದ್ದಾರೆ. ಇದರೊಟ್ಟಿಗೆ ಸ್ವಲ್ಪ ಗಂಜಿ ಎಲ್ಲ ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ನೋಡುವ ಇದನ್ನು ಟೇಸ್ಟ್. ಸಖತ್ತಾಗಿದೆ. ನಾರ್ಮಲ್ ನಾವು ಈಗ ಪ್ರಾನ್ಸ್ ತಿನ್ನೋದಕ್ಕಿಂತ ಈ ಥರ ಸ್ಪೆಷಲಾಗಿ ಮಾಡಿದರೆ ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿದ್ದು ಚೆನ್ನಾಗಿ ಬರುತ್ತಲ್ಲ? ತೆಂಗಿನ ತುರಿ ಮತ್ತು ಪ್ರಾನ್ಸ್ ಮಿಕ್ಸ್ ಆದ ಕಾರಣ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಇದಂತೂ ಗಂಜಿ ಈ ಥರದಕ್ಕೆಲ್ಲ ನಾರ್ಮಲ್ ನಾವು ಈಗ ಹೊರಗಡೆ ಹೋಗಿ ಬಂದು ಈ ಥರ ಗಂಜಿ ಈ ಥರ ಎಲ್ಲ ಸಿಕ್ಕಿದರೆ ಮಧ್ಯಾಹ್ನಕ್ಕೆಲ್ಲ ಊಟಕ್ಕೆ ಸಾಕಾಗಿರುತ್ತೆ. ಇದನ್ನು ಸ್ಟೋರ್ ಮಾಡಿ ಕೂಡ ಇರ್ಬೋದಲ್ಲ? ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಅದು ನಿಮ್ಮದು? ಲೈಕ್ ಫಸ್ಟ್ ಟೈಮ್ ಮಾಡಿದ್ದೆ ನಾನಾಗಿ ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿ ಬಂತು. ಅಮ್ಮ ಮಾಡಿ ಕೊಟ್ಟಿದ್ದೆ. ಅಮ್ಮನ ಕೈ ರುಚಿ ಬಂದಿದೆ? ಆಲ್ಮೋಸ್ಟ್ ಬಂದಿದೆಲ್ಲ, ಒಂದು 90% ಹಾಗೆ ಬಂದಿದೆ. ಓಕೆ. ಹಾಗಾದರೆ ಇನ್ನೊಂದು ಪೊಟೆಟೊ ನಗೆಟ್ಸ್. ಇದು ನಾವು ಮೈನಸಲ್ಲಿ ತಿನ್ನಬೇಕು. ನೀವು ಮೈನಸ್ಸಿಗೆ ನೀವು ಏನು ಮಿಕ್ಸ್ ಮಾಡಿದ್ರಿ ಒಟ್ಟಿಗೆ? ಚಟ್ನಿ ಮಿಕ್ಸ್ ಮಾಡಿದ್ರಿ. ಇದು ಮಾತ್ರ ಸಾಕಾಗಿ ಸ್ಪೈಸಿ ಆಗಿದೆ. ನೋಡಲಿಕ್ಕೆ ಹಿಡಿಯೋಕ್ಕೆ ಚೆನ್ನಾಗಿದೆ, ಬಾಯಿಗೆ ಹೋದರೆ ಇನ್ನೂ ಚೆನ್ನಾಗಿದೆ.
ಇದು ಸಖತ್ತಾಗಿದೆ. ಇದನ್ನು ನಾರ್ಮಲ್ ನಾವು ಹೀಗೆ ತಿನ್ಬೋದಲ್ಲ, ಊಟ ಜೊತೆ ಕೂಡ ತಿನ್ಬೋದು ಅಥವಾ ಹೀಗೆ ತಿನ್ಬೋದಲ್ಲ, ಈವ್ನಿಂಗ್ ಸ್ನ್ಯಾಕ್ಗೆ. ಹೌದೌದು, ಇದು ಸಖತ್ತಾಗಿದೆ. ಇದಂತೂ ನಾನಂತೂ ಸಾಧಾರಣ ಇದನ್ನೆಲ್ಲ ಕಾಲ್ ಮಾಡುವಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಧನ್ಯ. 2 ಡಿಶ್ ಕೂಡ ಸಖತ್ತಾಗಿತ್ತು. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಇವತ್ತು ಅಮ್ಮ ಮಾಡಿ ಕೊಟ್ಟು ಹೇಳಿದ್ರಲ್ಲ ಅದನ್ನೆಲ್ಲ, ಅದು ಫಸ್ಟ್ ಟೈಮ್ ಮಾಡಿ ಪರ್ಫೆಕ್ಟ್ ಆಗಿ ಬಂದದ್ದು ಖುಷಿ ಆಯಿತು ಅಲ್ಲ, ನಿಜವಾಗಿ ಚೆನ್ನಾಗಿದೆ. ಎಲ್ಲರೂ ಇದರ ಟ್ರೈ ಮಾಡಿದ್ರು ಕೂಡ ಏನು ಮೋಸ ಇಲ್ಲ ಅಂತ ಹೇಳ್ಬೋದು. ಗಂಜಿ ಜೊತೆ ಎಲ್ಲ ಊಟ ಮಾಡಿ ಚೆನ್ನಾಗಿರ್ಬೋದು. ಓಕೆ, ಥ್ಯಾಂಕ್ ಯು ಧನ್ಯ. ಓಕೆ, ನಾವು ಏನೇ ಮಾಡಿದ್ರು ಆಯಿಲ್ ಅಂತೂ ಬೇಕೇ ಬೇಕಲ್ಲ, ಅದಕ್ಕೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ನಾವು ಎಗ್ ಪ್ರಾನ್ಸ್ ಸುಕ್ಕ ಮಾಡಿದ ನಂತರ ಅದಕ್ಕೆ ಊಟ ಬೇಕಲ್ಲ, ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯ ಅವರು ಒಂದು ಎಗ್ ಪ್ರಾನ್ಸ್ ಸುಕ್ಕ ಹಾಗೇನೆ ಇನ್ನೊಂದು ಪೊಟೆಟೊ ನಗಟ್ಸ್ 2 ಕೂಡ 2 ಚೆನ್ನಾಗಿ ಮಾಡಿದ್ದಾರೆ. 2 ಕೂಡ ಸಖತ್ತಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.